ಸುರತ್ಕಲ್ ಸುತ್ತಮುತ್ತ ಗ್ರಾಮದ ತೆಂಗಿನ ಮರಗಳಿಗೆ ನುಸಿಪೀಡೆ ರೋಗ ತಗುಲಿದ್ದು ತೆಂಗಿನ ಮರದ ಗರಿಗಳು ಪೂರ್ಣ ಒಣಗಿದಂತೆ ಕಾಣುತ್ತಿದ್ದು ಕಪ್ಪು ನೀರು ಸುರಿಯುತ್ತಿದೆ. ಕಾಯಿ ತೊಟ್ಟಿನ ಹೊರಭಾಗದಲ್ಲಿ ಹುಳು ತಿನ್ನುವ ಕಾರಣ ಉದುರಿ ಬೀಳುತ್ತಿವೆ. ಮಾತ್ರವಲ್ಲ, ಕಾಯಿಗಳ ಗಾತ್ರವು ಕುಂಠಿತವಾಗುತ್ತದೆ. ಒಂದೆಡೆ ಕಾಯಿ ಬೆಲೆ ಕಡಿಮೆಯಾದರೆ ವ್ಯಾಪಾರಿಗಳು ರೋಗ ಪೀಡಿತ ಎಳೆನೀರು, ತೆಂಗಿನಕಾಯಿ ಖರೀದಿಸಲು ಹಿಂದೇಟು ಹಾಕುತ್ತಾರೆ. ಈಗಾಗಲೇ ಹಲವು ಗೆಂದಳಿ ಸಹಿತ ತೆಂಗಿನ ಮರಗಳಿಗೆ ನುಸಿಪೀಡೆ ಹರಡಿದ್ದು, ಇದರ ನಿರ್ಮೂಲನಕ್ಕೆ ತೋಟಗಾರಿಕಾ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ತೆಂಗಿನ ಮರದ ಬುಡದಲ್ಲಿರುವ ಬಾಳೆ ಗಿಡಗಳು ಕಪ್ಪು ವರ್ಣಕ್ಕೆ ತಿರುಗಿದ್ದು, ಎಲೆ ಅಡಿ ಭಾಗದಲ್ಲಿ ಬಿಳಿ ಮಚ್ಚೆಗಳು ಎದ್ದು ಎಲೆ ಕೊಳೆತು ಹೋಗುತ್ತಿವೆ. ಬಾಳೆದಂಡು ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದೆ. ಸುರತ್ಕಲ್ ಸಮೀಪದ ಕೃಷಿಕ ಚಂದು ಬಂಜನ್ ಮಾತನಾಡಿ, ಕಳೆದ 4-6 ತಿಂಗಳಿನಿಂದ ತೆಂಗಿನ ಮರಗಳು ಈ ರೋಗಕ್ಕೆ ತುತ್ತಾಗಿವೆ. ಗೆಂದಳೆ ಎಳೆನೀರು ಒಡೆದು ಬೀಳುತ್ತಿದೆ, ಗರಿಗಳು ಬಾಗಿ ಒಣಗುತ್ತಿದ್ದು ಕಪ್ಪು ಬಣ್ಣಕ್ಕೆ ತಿರುಗಿವೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಈ ರೋಗ ಹರಡಿ ಎಳೆನೀರು ಸಿಗುವುದೇ ಕಷ್ಟವಾಗಬಹುದು. ಮಾತ್ರವಲ್ಲ, ಬೆಲೆಯೂ ಏರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಸ್ಟ್ ಎಂಚ ಎಫೆಕ್ಟ್ ಆಪುಂಡ ಈ ತಾರೆಗೆ ಎಂಚ ಎಫೆಕ್ಟ್ ಆಪುಂಡ ಕೊಡಿ ಸಾಪುರ ಆಪುಂಡ ದಾದ ಆಪುಂಡ. ನನ್ನ ಕ್ಷೇತ್ರ ವ್ಯಾಪ್ತಿಯ ಸುರತ್ಕಲ್ ತಡಂಬೈಲ್ ಭಾಗದಲ್ಲಿ ತೆಂಗಿನ ಮರಗಳು ನುಸಿ ರೋಗಕ್ಕೆ ಬಾಧಿತವಾಗಿವೆ. ಈ ಬಗ್ಗೆ ಕೃಷಿ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ವೇಗವಾಗಿ ಈ ರೋಗ ಹರಡುವುದರಿಂದ ಸುತ್ತಮುತ್ತಲಿನ ತೆಂಗಿನ ಮರಗಳು ಹಾಳಾಗುವ ಸಾಧ್ಯತೆ ಇದೆ ಎಂದು ಕಾರ್ಪೊರೇಟರ್ ಅಶೋಕ್ ತಡಂಬೈಲ್ ತಿಳಿಸಿದ್ದಾರೆ. ಬಗ್ಗೆ ಕೃಷಿ ಇಲಾಖೆಯ ಗಮನ ಸೆಳೆದಿದೆ. ಇದು ಯಾವುದು ಅಂತ ಹೊಸ ರೀತಿಯ ರೋಗವ ಎಂತ ಅಂತ ಅವರು ಕ್ಲೈಮೇಟ್ ಚೇಂಜ್ ಆಗ್ಬೇಕಂತ ಹೇಳ್ತಾರೆ. ಹೆಲ್ಪ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಸರಿ, ನಮ್ಮ ಸುರತ್ಕಲ್ ಎಷ್ಟು ಕಡೆಯಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ. ಪ್ರಥಮ ಯಾವುದಕ್ಕೆ ಎಫೆಕ್ಟ್ ಆಗ್ತದೆ? ಅದೇ ಇದಕ್ಕೆ ಗೆಂದಳಿ. ಅವ್ರು ದೂರು ಕೊಟ್ಟ ನಂತರ ಏನಾದ್ರು ಬಂದು ವಿಸಿಟ್ ಮಾಡಿದಾರಂತ? ಅಲ್ಲ, ನೋಡಿರ್ಬೋದು. ಅವ್ರಿಗೆ ಇಂಥ ಕಂಪ್ಲೇಂಟ್ ತುಂಬ ಬಂದಿರ್ಬೋದು. ಸರಿ, ಸಾಧಾರಣ ಎಷ್ಟು ಸಾವಿರ ಇಲ್ಲಿ ಕೃಷಿಕರಿದ್ದಾರೆ ತೆಂಗು ಬೆಳೆಯುವಂತ? ತುಂಬ ಜನ ಇದ್ದಾರೆ.